This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by ವೆಲ್ಕಮ್. ಇದು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅರಿಶಿನ ಸ್ನಾನ, ಅಮೃತ್ ನೋಣಿ ಹಾಗೆ ನಿಪಾನ್ ಪೇಂಟ್ಸ್. ಸೊ ಕೋಡದೊಂಜಿ ಎಪಿಸೋಡ್ ಮೂಜಿ ಡಾನ್ಸ್ ತುಯ್ಯ ಐಟ್ ಒಂಜಿ ಹಳ್ಳಿಗೆ ಪೋದಾಂಡ್ ಒಂತ ಕುಲೆಕ್ಲೆನ್ ತೂದಾಂಡ್ ಪೂರ ಸುಮಾರು ವಿಷಯ. ಸೊ ಇತ್ತೆ ನನ್ನ ನೆಕ್ಸ್ಟ್ ದಾದಾನ್. ಸೊ ಈಗ ವೇದಿಕೆ ಮೇಲೆ ನಮ್ಮ ತಂಡಗಳನ್ನು ಕರೆಯೋದಕ್ಕಿಂತ ಮುಂಚೆ ಇದೆಲ್ಲವನ್ನ ನೋಡಿ ಖುಷಿ ಪಡ್ತಾ ಇರೋದು ನಮ್ಮ ಜಡ್ಜಸ್ಗಳನ್ನು ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ಕಿಶೋರ್, ಅನ್ವಿತಾ ಆ್ಯಂಡ್ ಸೂರಜ್. ಸೊ ನಮ್ಮ ಜಡ್ಜಸ್ ಬಂದಾಗಿದೆ, ನಾನು ಸೌಮ್ಯ ಬಂದಾಗಿದೆ, ಜನರು ಕಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವು ತಡ ಮಾಡೋದು ಬೇಡ. ಇವತ್ತು ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರ್ತದೆ. ನಿನ್ನೆ ನೋಡಿದ್ರೇನೆ ಗೊತ್ತಾಗಿತ್ತಲ್ವಾ, ಒಂದೊಂದು ಟೀಮ್ ಕೂಡ ಎಷ್ಟು ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ಬಂದಿದೆ. ಆಕ್ಚುಲಿ ಇವತ್ತಿನ ಎಪಿಸೋಡ್ನ ನಾವು ಶುರು ಮಾಡ್ತಾ ಇರೋದು ಒಂದು ದೊಡ್ಡ ಬ್ಲಾಸ್ಟ್ನೊಂದಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಕಳೆದ ಡಾನ್ಸ್ ವಾರಿಯರ್ಸ್ನಲ್ಲಿ ಬಹಳಷ್ಟು ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿತ್ತು. ಅದರಲ್ಲಿ ಒಂದು ತಂಡ ರನ್ನರ್ಸ್ ಅಪ್ ಆಗಿತ್ತು. ಬರೀ ಡಾನ್ಸ್ ವಾರಿಯರ್ಸ್ ಮಾತ್ರ ಅಲ್ಲ, ಡಾನ್ಸ್ ಮಮ್ಮಿ ಡಾನ್ಸ್ ಇರಲಿ, ಡಾನ್ಸ್ ವಾರಿಯರ್ಸ್ ಇರಲಿ, ಅಥವಾ ಡಾನ್ಸ್ಗೆ ಸಿದ್ಧವಾಗುವ ಯಾವುದೇ ವೇದಿಕೆ ಎದುರು ಕೂಡ ಚಿಕ್ಕಮಗಳೂರಿಂದ ಒಂದು ಇಡೀ ಊರನ್ನು ತಗೊಂಡು ಬರುವಂಥ ತಂಡ, ವೇದಿಕೆ ಮೇಲೆ ಬಂದು ಬ್ಲಾಸ್ಟ್ ಮಾಡುವಂಥ ತಂಡ ಇವತ್ತು ಪಂಚರ್ ಮಾಡ್ತೀನಿ ಅಂತ ಗ್ಯಾರೇಜಿಂದ ಎಲ್ಲ ತಗೊಂಡು ಬಂದಿದ್ದಾರೆ. ಅವನ ವೇದಿಕೆಗೆ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್ ಶಿವಮ್ ಸ್ಕೂಲ್ ಆಫ್ ಡಾನ್ಸ್ ಆನ್ ಸ್ಟೇಜ್. देखो रे ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು. ಯಾರು ಹುಡುಗರು ಇದ್ಯಾಕಿಂಗ್ ಆಡ್ತಾರೋ, ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ. ನೋಡಿರೋ ನೋಡಿರೋ ರಂಗೆ ಫ್ರೆಂಡು, ರಂಗಿ ಬಾರೋ ಬೀದಿ ತುಂಬಾ ದುಂಬಿ ದಂಡು. ಏನ್ ಹೈದಾರೋ ಇದ್ಯಾಕಿಂಗ್ ಆಡ್ತಾರೋ, ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ. देखो रे ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು. ಬ್ಯಾಚುಲರ್ ಬಾಯಿಗೆ ಉಪ್ಪಿನಕಾಯಿದ್ದಂಗೆ, ಸಂಸಾರಿ ಬಾಡಿಗೆ ಜನರೇಟರ್ ಇದ್ದಂಗೆ. ಹೆಂಡತಿನ ಬಿಟ್ಟೋರ್ಗೆ ಶಾಪಿಂಗ್ ಕಲೆ ಇದ್ದಂಗೆ, ಕಾಣ್ತಾಳೆ ನೋಡಿದ್ರು ಎಲ್ಲಾರ್ಗೂ ಸಿಕ್ಕಂಗೆ. ಅದೇನ್ ಕಂಡಿರೋ ನನ್ ಯಾಕಿಂಗ್ ಮೆಚ್ಚಿರೋ, ಅದೇನ್ ಹಾಡ್ತಿರೋ ನನ್ ಯಾಕಿಂಗ್ ಹೊರಟಿರೋ. ಅಂಗಿ ನಿನ್ನ ಭಂಗಿ ನೋಡಿ ನಿಂತೆ ಹೊಂಟು ಊರ ಪೊಂಗಿ, ಈ ಕತ್ತಲಲ್ಲಿ ಕುಡ್ತಲಿಗೆ ನೀನೆ ದಾರಿ ದೀಪ ರಂಗಿ. देखो रे देखो रे
ಈ ಸಾಂಗ್ನ ಸ್ವಲ್ಪ ಚೇಂಜ್ ಮಾಡ್ಬೋದಾ? ಅನುರಾಗ್, ಎಸ್. ಒಂದು ನಿಮಿಷ. ವಿ ಡೋಂಟ್ ವಾಂಟ್ ಟು ಸಿಟ್ ಹಿಯರ್. ವಿ ಆರ್ ನಮಗೆ ಇಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ. ಸೀರಿಯಸ್ ನೋಟ್, ನಂಗೆ ಇಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಂಡ್ ಐ ರಿಯಲಿ ವಾಂಟ್ ಟು ವಾಕ್ ಆಫ್ ಫ್ರಮ್ ದಿಸ್ ಸ್ಟೇಜ್. ಅವ್ರನ್ನ ನೋಡಿ ಭಯ ಪಟ್ಕೊಂಡ್ರು, ಅವ್ರು ಸುಮ್ಮನೆ ಹಂಗೆ ಕಾಮಿಡಿ ಅವ್ರು ಅಷ್ಟೇ. ನೋ ಅವ್ರ ವಿಷಯ ಅಲ್ಲ, ನಂಗೆ ಆ್ಯಕ್ಚುಲಿ ಇಷ್ಟ ಆಗಿಲ್ಲ. ಅಂದರೆ ನಾಟ್ ದ ಡ್ಯಾನ್ಸ್, ಬಟ್ ಐ ಆಮ್ ನಾಟ್ ದಟ್ ಕಂಫರ್ಟೇಬಲ್ ವಿಸಿಟಿಂಗ್. ಅವ್ರನ್ನ ಪಾಯಿಂಟ್ ಮಾಡಿ ಡಾನ್ಸಲ್ಲಿ ಏನೋ ಮಾಡಿದ್ರಂತ ಅವ್ರದ್ದು ಒಂದು ಒಪಿನಿಯನ್. ವಾಟ್ ಹ್ಯಾಪೆಂಡ್ ಎಕ್ಸಾಕ್ಟ್ಲಿ? ಶಿವನ್ ಸ್ಕೂಲ್ ಆಫ್ ಡಾನ್ಸ್ ಬಲಿಜರ ಚಪ್ಪಾಳೆ. ನಾನು ಅದಕ್ಕೆ ಹೇಳಿದ್ದು ಸಾಂಗ್ನ ಚೇಂಜ್ ಮಾಡೋಣ ಅಂತ. ಏನಂತ? ದೇಕೋರೆ ದೇಕೋರೆ ಶರತ್ ದಂಡು ಹೋದ ಕಡೆ ಎಲ್ಲ ಡಾನ್ಸರ್ಸ್ಗಳು ಸ್ಟೇಜ್ ಎಲ್ಲ ತುಂಡು ತುಂಡು ಅಂತ. ಪಂಚರ್ ಹಾಕ್ತೀನಿ ಅಂತ ಹೇಳಿದ್ರು. ನೀವು ಪಂಚರ್ ಹಾಕಿದಿರೋ ಅಲ್ವಾ, ಎಲ್ಲ ಸ್ಪೇರ್ ಪಾರ್ಟ್ಸ್ ಕಿತ್ತಾಕಿದಿರೋ, ರೀಜಾಯಿನ್ ಮಾಡಿದಿರೋ ಗೊತ್ತಿಲ್ಲ, ಬಟ್ ಅದ್ರದ್ದು ಪಂಚರ್ ಅಂತೂ ಮಾತ್ರ ತೆಗಿಯೋಕೆ ಆಗೋದೇ ಇಲ್ಲ. ಬನ್ನಿ ಬನ್ನಿ ಇಲ್ಲಿ. ಏನು ಇವ್ರ ಹೆಸರೇನು? ಇವ್ರ ಹೆಸರೇನು ಅಂತ ಕೇಳಿದ್ರೆ ನಾವು ಎದುರು ಬಿಡ್ತೀವಿ. ಇದು ಯಾರು ಹೆಸರಿಟ್ಟಿದ್ದು? ಯಾರು ಅದು? ಚಿಕ್ಕದ್ರಲ್ಲಿದ್ದಾಗ ಇನ್ನೂ ದಪ್ಪ ಇದ್ದಾಗ ಇಟ್ಟಿದ್ದು ಕ್ಲಾಸಲ್ಲಿ. ಮನೇಲಿ ಹೆಸರೇನು ಇಟ್ಟಿದ್ದಾರೆ? ಮನೇಲಿ ಹೆಸರು ದರ್ಶನ್ ಅಂತ ಇಟ್ಟಿದ್ದಾರೆ. ದರ್ಶನ್. ಸ್ವಲ್ಪ ಹೈಟ್ ಕಡಿಮೆ ಇಲ್ಲ, ಎಲ್ಲ ಕಟ್ಮಸ್ತಾಗಿದ್ದಾರೆ. ಬಟ್ ಬಂಡೆ ಅನ್ನೋ ಹೆಸರು ತುಂಬ ಸೂಟ್ ಆಗ್ತಾ ಇದೆ. ಒಂದ್ಸಲ ಬಂಡೆದೊಂದು ಬಂಡೆ ನೋಡ್ಬಿಡೋಣ. ಎಲ್ಲ ಸೈಡ್ ಬರು, ಸೈಡ್ ಬರು. ಆ ಮುಖ ಮತ್ತೆರಡು ಬರ್ಬೇಕಾಯ್ತಾ? ಅಲ್ಲ, ಡಾನ್ಸಲ್ಲಿ ಹೇಗೆ ಬಂದಿದ್ರ? ಹಲೋ ಡಾನ್ಸಲ್ಲಿ ಹೇಗೆ ಬಂದಿದ್ರ ಹಂಗೆ ಬನ್ನಿ. ಸೂಪರ್. ಅಂದರೆ ತುಂಬ ಜನ ಇವ್ರಿಗೆ ಕಾಮಿಡಿ ಮಾಡ್ಬೋದು, ತುಂಬ ಇವ್ರಿಗೆ ಅಡ್ಡ ಹೆಸರಿಟ್ಟು ಕರಿಬೋದು, ಏನೋ ಹೇಳ್ಬೋದು. ಆದರೆ ಇಲ್ಲಿರೋರು ಯಾರಿಗಾದ್ರೂ ಇದನ್ನು ಮಾಡೋಕೆ ತಾಕತ್ತಿದ್ರೆ ಆಮೇಲೆ ಮಾತಾಡೋಣ ಅಲ್ವಾ? ಥ್ಯಾಂಕ್ ಯು, ಸೂಪರ್. ಸೊ ಇನ್ನೊಂದು ಸ್ವಲ್ಪ ಹೊತ್ತು ತಡ ಮಾಡೋದು ಬೇಡ. ಶರತ್ ಸರ್ ಬನ್ನಿ ಸರ್, ಇದನ್ನು ಕರಿತೀವಿ. ಮೊದಲು ಒಂದೊಂದು ಟಿಟಿಲ್ ಬರ್ತಾ ಇದ್ರು, ಇವಾಗ 3 ಟಿಟಿಲ್ ಬರ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಸೀಸನ್ ಹೋಗಿದ ತಕ್ಷಣ ಇದು ಡಾನ್ಸ್ ವಾರಿಯರ್ಸ್ 3 3 ಟಿಟಿ, 4ಗೆ 4 ಟಿಟಿ. ಸೂಪರ್. ಚಿಕ್ಕಮಗಳೂರಲ್ಲ ಸರ್ ಇವ್ರಿಗೊಂದು ಹೆಸರಿಡೋಣ. ಇವರು ಆ್ಯಕ್ಚುಲಿ ಚಿಕ್ಕಮಗಳೂರಿನ ದೊಡ್ಡ ಮಗ. ಇಡೀ ಚಿಕ್ಕಮಗಳೂರನ್ನ ಪ್ರೌಡ್ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಸಲ ಸೇರಿಸ್ಕೊಂಡು. ಈಗ ನಾನೇನೇ ಹೇಳಿದ್ರು ಆ ಕಾಮೆಂಟ್ಸ್ ಕೌಂಟ್ ಆಗಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಸೊ ಗೋಲ್ಡನ್ ಬಜರ್ ಬಂದಾಗಿದೆ, ಇನ್ನು ಏನೆಲ್ಲ ಬರುತ್ತೆ ನನಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಸ್ಟ್ರೈಟ್ ಅವೇ ಗೋ ಟು ದ ಗರ್ಲ್ ಹೂ ವಾಂಟೆಡ್ ಟು ವಾಕ್ ಆಫ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಬ್ಯೂಟಿಫುಲ್ ಡಾನ್ಸ್. ಅನ್ವಿತಾ ಅವರೇ ಹೇಳಿ, ಹೇಗೆ ಅನ್ನಿಸ್ತು ಪರ್ಫಾರ್ಮೆನ್ಸ್? ಇಲ್ಲ, ದಟ್ ವಾಸ್ ಆ್ಯಕ್ಚುಲಿ ಸಡನ್ನಾಗಿ ನಾನು ಪ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಇದೆಲ್ಲ ಓವರ್ ಡವ್ ಇತ್ತಲ್ಲ, ಅದು ನಂದೇ, ಅದು ಓವರ್ ಡವ್. ಸೀರಿಯಲ್ದು ಆ್ಯಕ್ಟಿಂಗ್ ಇಲ್ಲಿ ಸ್ವಲ್ಪ ತೋರಿಸ್ಬೇಕಲ್ಲ, ಮತ್ತೆ ಇಲ್ಲ ಅಂತಂದರೆ ತಪ್ಪಾಗ್ಬಿಡುತ್ತೆ. ಎನಿವೇಸ್, ಕಮಿಂಗ್ ಬ್ಯಾಕ್ ಟು ದ ಪರ್ಫಾರ್ಮೆನ್ಸ್, ನಂಗೆ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಎಲ್ಲಿಂದ ಎಂಡ್ ಮಾಡಲಿ ಅಂತ ಹೇಳಿ. ವೆಲ್, ದೇಕೋರೆ ನಾನು ಇವ್ರ ಹತ್ರ ಕೇಳಿದೆ, ದೇಕೋರೆ ಬಾಳೆದಿಂಡಿಗೆ ಈ ಥರ ಕಾಸ್ಟ್ಯೂಮು, ಈ ಥರ ಸೆಟಪ್ಪ ಎಲ್ಲಿಂದ, ಯಾಕೋ ಹೆಂಗೆ ಸೂಟ್ ಆಗುತ್ತೆ ರೆಟ್ರೋ ಥೀಮ್ಗೆ ಅಂತಂದ್ಬಿಟ್ಟು. ಬಟ್ ವೆನ್ ಐ ಸೋ ದ ಪರ್ಫಾರ್ಮೆನ್ಸ್, ನನಗೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ ನಿಮ್ಮಲ್ಲಿ, ನಂಗೆ ಲೂಪೋಲ್ಸ್ ಕಂಡುಹಿಡಲಿಕ್ಕೇ ಆಗಲ್ಲ. ಐ ವಾಂಟ್ ಟು ಫೈಂಡ್ ಅ ಫಾಲ್ಟ್, ಲೈಕ್ ಓಕೆ ಪ್ಲೀಸ್ ತಪ್ಪು ಮಾಡಿ ನಂಗೆ ತಪ್ಪು ಮಾಡಿ ನಾನು ಯಾವ್ದು ಒಂದು ನೆಗೆಟಿವ್ ಕಮೆಂಟ್ ಹೇಳ್ತೀನಿ ನಿಮ್ಮ ಬಗ್ಗೆ ಅಂತ ಹೇಳಿ. ಆ್ಯಂಡ್ ನೀವೆಲ್ಲ ಏನು ತಿಂತೀರಾ? ನಾವಿಲ್ಲಿ ಡ್ರೈ ಫ್ರೂಟ್ಸ್ ಕುತ್ಕೊಂಡಿದ್ದೀವಿ ಆ್ಯಕ್ಚುಲಿ, ಬಟ್ ಐ ರಿಯಲಿ ವಾಂಟ್ ಟು ಗಿವ್ ದಿಸ್ ಡ್ರೈ ಫ್ರೂಟ್ಸ್ ಟು ಯು ಗೈಸ್. ಲೈಕ್ ಓ ಚಿಕ್ಕಮಂಗ್ಳೂರಲ್ವಾ? ನೆಕ್ಸ್ಟ್ ಶೂಟಿಂಗಿಂದ ಅಲ್ಲಿ ಡ್ರೈ ಫ್ರೂಟ್ಸ್ ಕ್ಯಾನ್ಸಲ್, ರಾಗಿ ಮುದ್ದೆ ಓನ್ಲಿ. ಇವಾಗ ಕಪ್ಪಾಗಿರೋ ಸಾಕಾಗ್ತಾ ಇಲ್ವಾ ನಾನು? ರಾಗಿ ಮುದ್ದೆ ಇನ್ನೂ ಕಪ್ಪಾಗಲ್ಲ. ಬಟ್ ಎನಿವೇಸ್, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್, ಅಮೇಝಿಂಗ್ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಫಾಲ್ಟ್ ಕಂಡುಹಿಡಲಿಕ್ಕೆ ಆಗದೇ ಇರೋವಂಥ ಒಂದು ಪರ್ಫಾರ್ಮೆನ್ಸ್. ಆ್ಯಂಡ್ ನೀವು ಹೆಣ್ಮಕ್ಳ, ಗಂಡು ಮಕ್ಕಳ, ಅಥವಾ ನೀವು ಗಂಡು ಮಕ್ಕಳ, ಅಥವಾ ನೀವು ಅದಕ್ಕಿಂತ ಜಾಸ್ತಿ ಲೈಕ್ ಭೀಮಂದ್ರ ಥರ ಡ್ಯಾನ್ಸ್ ಮಾಡ್ತೀರಾ,
ಆ್ಯಂಡ್ ಆ ಎನರ್ಜಿ ಎಲ್ಲಿಂದ, ಆ ಲಿಪ್ಸ್ ಆಗಿರ್ಬೋದು, ಆ ಒಂದು ಫಾಲ್ಸ್ ಆಗಿರ್ಬೋದು, ಸ್ಪ್ಲಿಟ್ ಆಗಿರ್ಬೋದು, ಐ ಆಮ್ ಜಸ್ಟ್ ನಮ್ಸ್ಟಕ್ ಅಥವಾ ಡಮ್ಸ್ಟಕ್ ಅಂತ ಏನಂತೀವಲ್ಲ ಆ ಥರ ಆಗಿದ್ದೀನಿ ನಾನು. ಇನ್ನು ಜಾಸ್ತಿ ಕಮೆಂಟ್ಸ್ ಇವರಿಬ್ರು ಕೊಡ್ತಾರೆ. ಇವರಿಬ್ರು ತುಂಬ ನಾನು ಹೆಂಗೆ ಗೊತ್ತಾ, ಆ್ಯಕ್ಚುಲಿ ನೀವು ಬಂದರೆ ನಾನು ಹೆಂಗಿರ್ತೀನಿ ಗೊತ್ತಾ, ಹಿಂಗಿರ್ತೀನಿ, ಸೂಪರ್ ಹಿಂಗಿರ್ತೀನಿ. ಐ ಎಂಜಾಯ್ ಯೋರ್ ಪರ್ಫಾರ್ಮೆನ್ಸ್ ಆ್ಯಂಡ್ ವೆರಿ ನೈಸ್ ಸಾಂಗ್ ಸೆಲೆಕ್ಷನ್. ಆ್ಯಂಡ್ ಅದಕ್ಕೆ ಅಷ್ಟೇ ಎನರ್ಜಿ ಹಾಕಿ ಆಲ್ಮೋಸ್ಟ್ ಎಷ್ಟು ನಿಮಿಷದ ಸಾಂಗ್, 5 minutes, 4.5 minutes. ಓಕೆ, ಆ 4.5 minutesಲ್ಲಿ ನಿಮ್ಮ ಎನರ್ಜಿ ಎಲ್ಲಿ ಕೂಡ ಡ್ರಾಪ್ ಆಗಿಲ್ಲ. ನಾಟ್ ಸಿಂಗಲ್ ಪರ್ಸನ್ಸ್, ಯಾರ್ದು ಡ್ರಾಪ್ ಆಗಿಲ್ಲ. ಆ್ಯಂಡ್ ಬಂಡೆ ಆ್ಯಕ್ಚುಲಿ ಯು ಆರ್ ಹ್ಯಾಂಡ್ಸಮ್, ತುಂಬ ಕ್ಯೂಟಾಗಿ ಹ್ಯಾಂಡ್ಸಮ್ ಅಂದರೆ ತುಂಬ. ಇಲ್ಲಿವರೆಗೂ ಪಾಪ ಚೆನ್ನಾಗಿದೆ ಹುಡುಗ. ಥ್ಯಾಂಕ್ ಯು ಮ್ಯಾಮ್. ಹೆಣ್ಮಕ್ಳು ಏನು ಇರೋದೇ ಮಾತ್ರ. ಹಾಳು ಮಾಡೋಕ್ಕೆ ಜೀವನಾನ. ಸರಿ, ಎನಿವೇಸ್ ನಾನು ಹಂಗೆ ಹೇಳ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ವೆರಿ ಕ್ಯೂಟ್, ತುಂಬ ಕ್ಯೂಟಾಗಿ ಪರ್ಫಾರ್ಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ನಮ್ಮ ನಮ್ಗೆ ಕಮೆಂಟ್ಸ್ ಇಷ್ಟ ಬೇಕಾ? ಮೇಡಮ್, ಅದಕ್ಕೆ ನಿಮಗೋಸ್ಕರ ಡೆಡಿಕೇಟ್ ಮಾಡಿದ್ದು. ಅಯ್ಯೋ ಅಯ್ಯೋ ಇದು ಏನು ಗೊತ್ತಾ, ಆ ಸ್ಪೋರ್ಟಿವ್ ಸ್ಪಿರಿಟ್ ಇರಬೇಕು. ಕೆಲವೊಬ್ರು ಅಂದ್ಕೊಳ್ತಾರೆ ಬೇಡ ಇದು ಇಟ್ಸ್ ಬ್ಯಾಡ್ ಅಂತ ಅಂದ್ಬಿಟ್ಟು, ಬಟ್ ಐ ರಿಯಲಿ ಲೈಕ್ ದ ಸ್ಪೋರ್ಟಿವ್ ಸ್ಪಿರಿಟ್. ಆ್ಯಂಡ್ ಶರತ್ ಸರ್ ಎಷ್ಟತಿ ಹೇಳಿ, ಆ್ಯಂಡ್ ನನಗೆ ತುಂಬ ಜನ ಇಲ್ಲಿ ಬೇರೆ ಒಂದು ಲೆವೆಲಿಗೆ ಹೋಗೋ ಥರ ಕಾಣಿಸ್ತಾ ಇದ್ದಾರೆ, ಲೈಕ್ ಸಾತ್ವಿಕ್ ಆರ್ ನಿಮ್ಮ ಇನ್ನೊಂದು ಟೀಮ್ ಆಗಿರ್ಬೋದು, ನಿಮ್ಮ ಈ ಟೀಮ್ ಆಗಿರ್ಬೋದು. ಐ ಆಮ್ ವೆರಿ ಪ್ರೌಡ್. ಆ್ಯಂಡ್ ನಾ ಇಲ್ಲಿ ಕುತ್ಕೊಂಡು ಜಡ್ಜ್ ಮಾಡ್ತಾರೆ. ಐ ಆಮ್ ವೆರಿ ಗ್ಲಾಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಲಿಟಲ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು ಫಾರ್ ಸಚ್ ಅ ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು, ನಿಮ್ಮಂಥ ಟೀಮ್ ಈ ವೇದಿಕೆಗೆ ಬಂದಾಗ ಇಲ್ಲಿ ಬರುವಂಥ ಬೇರೆ ಟೀಮ್ಗಳಿಗೂ ಕೂಡ ನೀವು ಮೋಟಿವೇಟ್ ಮಾಡ್ತೀರಾ ನಿಮಗಿಂತ ಬೆಟರ್ ಮಾಡೋದಕ್ಕೆ. ಸೊ ಅದರಿಂದ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಹೋಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಗೆಟಿಂಗ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಇಷ್ಟು ಎಫರ್ಟ್ಸ್ ಹಾಕೋದಕ್ಕೆ. ಕಿಶೋರ್, ಶರತ್, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಶರತ್. ನಾನೊಂದು ವಿಷಯ ಹೇಳ, ನಿಮ್ಮ ಥರ ಒಂದು ಕೊರಿಯೋಗ್ರಾಫರು ಎಲ್ಲ ಇಡೀ ಕರ್ನಾಟಕದಲ್ಲಿ ಇನ್ನೂ ಬೆಳಿಬೇಕು ಅಂತ ನಾನು ತುಂಬ ಮನಸ್ಸಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವೊಂದು ನಿಮ್ಮ ಗ್ರೂಪನ್ನು ಹೇಗೆ ರೆಡಿ ಮಾಡ್ತೀರಲ್ವಾ, ಅದು ನಮ್ಮನ್ನು ನೋಡೋಕ್ಕೂ ನಮ್ಗೆ ಇಷ್ಟು ಖುಷಿ ಆಗುತ್ತೆ, ಇಷ್ಟು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ. ಯಾಕೆಂದರೆ ಅಷ್ಟು ಎನರ್ಜಿ ಸಿಕ್ಕಿ, ಅಷ್ಟು ಒಂದು ಶ್ರದ್ಧೆ ಇದೆ ನಿಮ್ಮ ಡಾನ್ಸ್ ಟೀಮಲ್ಲಿ. ಆ ಶಿವಮ್ ಅಂದರೆ ಆ ಒಂದು ತಾಂಡವ ಇದೆಯಲ್ಲ ನಿಮ್ಮ ಹತ್ರ ಇದೆ, ಅದನ್ನು ನೀವು ಯಾವಾಗಲೂ ಬಿಡಲಿಲ್ಲ. ಯಾಕೆಂದರೆ ಇಷ್ಟು ಸೀಸನ್ ಆಯಿತು, 2 season 3 season, ನೀವು ಒಂದು ಸ್ಟೆಪ್ ಮೇಲೇ ಹೋಗ್ತಾ ಇದ್ದೀರಾ. ಕೆಳಗೆ ನಮ್ಮನ್ನು ಯಾವಾಗಲೂ ನೀವು ಇದು ಮಾಡಲಿಲ್ಲ, ಯಾವಾಗಲೂ ನಮ್ಮನ್ನು ಕೆಳಗೆ ಮಾಡಲಿಲ್ಲ. ಯಾಕೆಂದರೆ ನಮ್ಮನ್ನು ಮೇಲೇ ಇಟ್ಟಿದ್ದೀರಾ ನೀವು. ಯಾಕೆಂದರೆ ನಿಮ್ಮ ಕೊರಿಯೋಗ್ರಫಿ ಆಗಿದೆ, ನೀವು ಮಾತಾಡೋದು ಕಮ್ಮಿ, ಬಟ್ ನಿಮ್ಮ ಡಾನ್ಸ್ ಮಾತಾಡುತ್ತೆ ಜಾಸ್ತಿಯಾಗಿ. ಅದಕ್ಕೆ ನಾನು ಸೀರಿಯಸ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಆ ಸಾಂಗ್ ಇದೆಯಲ್ಲ, ಆ ಸಾಂಗ್ ಎಷ್ಟು ಹೈ ಪಿಚ್ ಆಗಿದೆಯಾ. ಯಾರು ಮ್ಯೂಸಿಕ್ ಎಡಿಟ್ ಮಾಡಿರೋದು ಯಾರಿದು? ಪ್ರಜ್ವಲ್ ಸರ್. ಪ್ರಜ್ವಲ್ ಮಾಡಿರೋದಾ? ಅದೇ, ಆ ಮ್ಯೂಸಿಕ್ ಎಡಿಟ್ ಮಾಡೋ ತಲೆನೂ ಆಗಿರಬೇಕು, ಆ ಕೊರಿಯೋಗ್ರಫಿ ಮಾಡೋ ತಲೆನೂ ಆಗಿರಬೇಕು. ಆ ಒಂದು ಕಾಂಬಿನೇಷನ್ ಇದೆಯಲ್ಲ ಶರತ್ ಮತ್ತು ಪ್ರಜ್ವಲ್, ಆ ಕೊರಿಯೋಗ್ರಫಿ ಈ ಡಾನ್ಸಸ್ ಮಾತ್ರ ಮಾಡೋಕ್ಕಾಗೋದು, ಈ ಡಾನ್ಸಸ್ ಎಲ್ಲರೂ. ಆ್ಯಂಡ್ ಓವರ್ ಆಲ್ ಇನ್ನೇನು ಮಾತಾಡೋಕ್ಕಿಲ್ಲ. ನೆಗೆಟಿವಾ ಪಾಸಿಟಿವಾ ನಂಗೆ ಗೊತ್ತಿಲ್ಲ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನೀವು ಇನ್ನೂ ಮೇಲೆ ಹೋಗಿ ಇನ್ನೂ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ಎತ್ತಿ ಎಲ್ಲರೂ ಪ್ರೌಡ್ ಮಾಡಿ, ನಮ್ಮನ್ನು ಪ್ರೌಡ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಕಿಶೋರ್. ಸೂರಜ್ ಸರ್. ಶಿವಮ್ ಸ್ಕೂಲ್ ಆಫ್ ಡಾನ್ಸ್. ಹಾಯ್, ಫಸ್ಟ್ ಆಫ್ ಆಲ್ ಏನಂದರೆ, ನೀವು ಯಾವಾಗಲೂ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ತಾ ಬಂದಿದ್ದೀರಾ. ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ಶರತ್ ಆ್ಯಸ್ ಎ ಕೊರಿಯೋಗ್ರಾಫರ್, ನೀವು ಕೊರಿಯೋಗ್ರಫಿ ಜೊತೆ ಇನ್ನು ಮುಂದೆ ಮೂವಿ ಡೈರೆಕ್ಷನ್ ಮಾಡೋದು ಒಳ್ಳೆ. ಯಾಕೆಂದರೆ ನೀವು ಒಂದು ಸಾಂಗ್ನ ಜಸ್ಟಿಫೈ ಮಾಡ್ತೀರಾ. ಒಂದು ಕೊರಿಯೋಗ್ರಾಫರ್ ಬರೀ ಸಾಂಗ್ ಬಗ್ಗೆ ಥಿಂಕ್ ಮಾಡಿದರೆ, ನೀವು ಸಾಂಗು ಅದಕ್ಕೆ ಬೇಕಾದ ಸೆಟ್ಟಿಂಗ್ ಅದೆಲ್ಲ ಮಾಡಿ ಇವತ್ತು ಎಷ್ಟೋ ಕೊರಿಯೋಗ್ರಾಫರ್ನವರು ಒಳ್ಳೆ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ಮುಂದೆ ಬಂದಿದ್ದಾರೆ. ಸೊ ಐ ವಾಂಟ್ ಟು ಸಿ ಯು ಆ್ಯಸ್ ಎ ಡೈರೆಕ್ಟರ್ ಇನ್ ಫ್ಯೂಚರ್. ಓಕೆ, ಸೊ ಯಾಕೆಂದರೆ ನಿಮ್ಮಲ್ಲಿ ಆ ಕೆಪಾಸಿಟಿ ಇದೆ. ಒಂದು ಸಾಂಗ್ನ ಡೈರೆಕ್ಟ್ ಮಾಡ್ತೀರಾ, ನೀವು ಬರೀ ಕೊರಿಯೋಗ್ರಫಿ ಮಾಡಿ ಬಿಟ್ಬಿಡಲ್ಲ. ಆ ಸಾಂಗಿಗೆ ಏನು ಪ್ಯಾರಾಮೀಟರ್ಸ್ ಬೇಕು ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಕೊರಿಯೋಗ್ರಫಿ ಮಾಡ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಇವತ್ತು ರೆಟ್ರೋ ಓಲ್ಡ್ ಇಸ್ ಗೋಲ್ಡಲ್ಲಿ ನೀವು ರೆಟ್ರೋ ತೊಗೊಂಡು ಬಂದಿದ್ದೀರಾ. ಒಂದು ಗರಾಜದ ಸೆಟ್ಟಿಂಗ್ಸ್ ಏನು ಬೇಕು ಅದನ್ನು ನೀವು ಸ್ಟೇಜಲ್ಲಿ ಮಾಡಿದ್ದೀರಾ. ಆ ಸೆಟ್ಟಿಂಗ್ ನೋಡಿ ನಂಗೆ ಅನಿಸ್ತು, ಓಕೆ, ಒಂದು ಗರಾಜಲ್ಲಿ ಏನೆಲ್ಲ ಎನ್ವೈರ್ಮೆಂಟ್ ಇರುತ್ತೆ, ಅದಕ್ಕೆ ಎಷ್ಟು ಜನ ವರ್ಕರ್ಸ್ ಇರ್ತಾರೆ, ಆ ಥರನೇ ಏನು ಮೂವಿಯಲ್ಲಿತ್ತು. ಒಂದು ಹುಡುಗಿನ ಎಲ್ಲ ಹುಡುಗರು ಸೇರಿ ಚುಡಾಯಿಸೋದು. ಆ ಫೀಮೇಲ್ ವರ್ಷನ್ ಮಾಡಿದ್ದು ಯಾರದು? ಕ್ಯಾನ್ ಐ ನೋ ಹರ್ ನೇಮ್? ವಂದನ. ವಾಟ್ ಎ ಎಕ್ಸ್ಪ್ರೆಷನ್, ಬ್ಯೂಟಿಫುಲ್. ಯು ಆರ್ ವೆರಿ ಗ್ರೇಸ್ಫುಲ್. ಥ್ಯಾಂಕ್ ಯು ಸರ್. ಆ್ಯಂಡ್ ಮೇಲ್ ವರ್ಷನ್ ಮಾಡಿದ್ದು ಆಲ್ ಮೈ ಫೇವ್ರೇಟ್. ಎಲ್ಲಿದ್ದಾರೆ ಅವರು?
ಎಸ್ ಪ್ಲೀಸ್ ನಿಶಲ್ ಅಲ್ಲ? ಎಸ್ ಸರ್. ಎಸ್ ನಿಶಲ್, ಡೆಫಿನೆಟ್ಲಿ ನೀವು ತುಂಬ ಹುಡುಗರಿಗೆ ಒಂದು ದೊಡ್ಡ ದೊಡ್ಡ ಅಟಮ್ ಬಾಂಬ್ ಆಗ್ತೀರಾ ಫ್ಯೂಚರಲ್ಲಿ. ಆಲ್ರೆಡಿ ಆಗಿದ್ದೀರಾ, ಅಷ್ಟು ಒಳ್ಳೆ ಟಕ್ಕರ್ ಕೊಡ್ತೀರಾ. ಆ್ಯಂಡ್ ನನಗೆ ಎಸ್ ಕ್ಯಾರೆಕ್ಟರೈಸೇಷನ್ ಏನಂತ ಹೇಳ್ತೀನಿ. ಈ ಸಾಂಗಲ್ಲಿ ಒಂದು ಹುಡುಗಿನ ಚುಡಾಯಿಸೋದು ತುಂಬ ಇರುತ್ತೆ. ಸೊ ಅದು ಎಂಡಿಂಗಲ್ಲೂ ನೀವು ತಂದು ಆ ಸಾಂಗಿಗೆ ಜಸ್ಟಿಫಿಕೇಷನ್ ಕೊಟ್ಟಿದ್ದೀರಾ. ದಿಸ್ ಈಸ್ ವಾಟ್ ಈಸ್ ಇನ್ ರೆಟ್ರೋ ಐ ವಾಂಟೆಡ್. ಆ್ಯಂಡ್ ಅದನ್ನು ಫುಲ್ಫಿಲ್ ಮಾಡಿದ್ದೀರಾ. ಕೋಆರ್ಡಿನೇಷನ್, ಎಕ್ಸ್ಪ್ರೆಷನ್, ಎನರ್ಜಿ, ನಿಮ್ಮ ಬಂಡವಾಳ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಶಿವಮ್ ಸ್ಕೂಲ್ ಆಫ್ ಡಾನ್ಸ್ ಫಾರ್ ದ ನೆಕ್ಸ್ಟ್ ರೌಂಡ್. ಎಕ್ಸ್ಪೆಕ್ಟೇಷನ್ ಹೈ. ಥ್ಯಾಂಕ್ ಯು. ಅದೇ ಜೋಶಲ್ಲಿ ಇನ್ನೊಂದ್ಸಲ ಜೋರ ಚಪ್ಪಾಳೆ ಬರಲಿ ಶಿವಮ್ ಸ್ಕೂಲ್ ಆಫ್ ಡಾನ್ಸ್ಗೆ. ಸರ್ ಹಾಂ ಸರ್, ಇದು ಆ್ಯಕ್ಚುಲಿ ನಾನು ಶಶಾಂಕ್ ಮತ್ತು ಶಶಿನ್ ಕರೆಕ್ಟ್ ಇಷ್ಟಪಡ್ತೀನಿ ಸ್ಟೇಜ್ ಮೇಲೆ. ಯಾಕಂದರೆ ತುಂಬ ಸ್ಟ್ರಗಲ್ ಮಾಡಿದ್ರು ಅವರು ಪ್ರಾಕ್ಟೀಸ್. ಶಶಾಂಕ್ ನಂಗೆ ಗೊತ್ತು, ಬೇರೆ ಕೊರಿಯೋಗ್ರಫಿ ಮಾಡ್ಬೋದು, ಬಟ್ ಅವ್ರು ತುಂಬ ಪ್ರಾಕ್ಟೀಸ್ ಕೊಡ್ತಾನೆ ನಾನು. ಶಶಾಂಕ್ ಪ್ಲೀಸ್. ಶಶಾಂಕ್ ಆ್ಯಂಡ್ ಶಶಿ ಬನ್ನಿ. ಯಾವ ಕಡೆ ನೋಡಿದರು ದುಂಡು ದುಂಡು. ಅನುರಾಗ್ ಇದೇ ಈ ಹುಡುಗ ಶಶಾಂಕ್ ಮೇ ನಾನು ಅಡ್ಡ ಮಾಡ್ದು ಬಡ್ಡೆ ಎಂಕುಲೊಂದು ಒಂಜಿ ವರ್ಷ ದುಂಬ ಎಂಕುಲೊಂಜಿ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ನಮ್ಮ ಊರ್ದ ಕಲ್ಚರ್ ಪತಂಬೋದಿತ್ತ ಪಿಲಿತ ಒಂಜಿ ಕಲ್ಚರ್ ನಮ್ಮ ಪಿಲಿವೇಶದ ಅದೊಂದು ಐಟ್ ಒಂಜಿ ಕ್ಯಾರೆಕ್ಟರ್ ಆಯ್ ಶಶಾಂಕ್. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಶಶಾಂಕ್. ಸೀರಿಯಸ್ಲಿ ನಿಮ್ಮ ಶರತ್ ಥರ ಒಂದು ಕೊರಿಯೋಗ್ರಾಫರ್ ಸಿಕ್ಕಿದ್ದಾರೆ, ಅವರನ್ನು ಯಾವಾಗಲೂ ಬಿಡಬೇಡಿ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಫ್ಯೂಚರಲ್ಲಿ ಒಂದು ಡಾನ್ಸ್ ಮೂವಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದಕ್ಕೆ ಒಂದು ಯಾವುದಾದ್ರು ಸಾಂಗ್ ಆಗಲಿ ಶರತ್ ಶಶಾಂಕ್ ಇಬ್ಬರು ಬಂದು ನನ್ನ ಸಾಂಗಿಗೆ ಕೊರಿಯೋಗ್ರಾಫ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. ಕೀಪ್ ಅಪ್ ದ ಗುಡ್ ವರ್ಕ್ ಗೈಸ್. ಥ್ಯಾಂಕ್ ಯು. ವೆಲ್, ಅದೇ ಖುಷಿಯಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಶಿವಮ್ ಸ್ಕೂಲ್ ಆಫ್ ಡಾನ್ಸ್. ಐ ಆಮ್ ಶೋರ್ ಇನ್ನೂ ತುಂಬ ಇಂಥದ್ದೇ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ನಾವು ಈ ವೇದಿಕೆಯಲ್ಲಿ ನೋಡ್ತೀವಿ ಅನ್ನೋದು 101%. ಬರಲಿ ಜೋರ ಚಪ್ಪಾಳಿ ಅವ್ರಿಗೆ. ಥ್ಯಾಂಕ್ ಯು. ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್. ಈ ಒಂದು ಕಾರ್ಯಕ್ರಮಕ್ಕೆ ಯೂನಿಟಿ ಹಾಸ್ಪಿಟಲ್ ಅವರ ಕೂಡ ಒಂದು ಸಹಕಾರ ಇದೆ. ಸೈಕಲ್ ಪ್ಯೂರ್ ಅಗರಬತ್ತಿ ಅಂದರೆ ಸೈಕಲ್ ಪ್ಯೂರ್ ಅಗರಬತ್ತಿ, ರೋಹನ್ ಕಾರ್ಪೊರೇಷನ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೆ ಆವರಣ್ ಟೈಮ್ಲೆಸ್ ಜ್ಯುವೆಲ್ರಿ, ಸಿಟಡೆಲ್ ಡೆವಲಪರ್ಸ್ ಇವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಆದರೆ ಮುಂದಿನ ಡಾನ್ಸ್ ನೋಡೋದಕ್ಕಿಂತ ಮುಂಚೆ ನಮಗೂ ನಿಮಗೂ ಒಂದು ಸಣ್ಣ ಬ್ರೇಕ್ ಬೇಕು. ಸೊ ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ಇದು ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಪ್ರೆಸೆಂಟ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋನಿ ಹಾಗೆಯೇ ಅರಿಶಿನ ಸ್ನಾನ ಆ್ಯಂಡ್ ನಿಪಾನ್ ಪೈಂಟ್. ಎಸ್, ಒಂದು ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಕೊಂಡು ಬಂದ್ವಿ. ಅಫ್ಕೋರ್ಸ್ ಇನ್ನೂ ಕೂಡ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ನಮ್ಮ ಕಂಟೆಸ್ಟೆಂಟ್ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಜಡ್ಜಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ತಡ ಮಾಡದೆ ಇನ್ನೊಂದು ಟೀಮನ್ನು ಈ ಒಂದು ವೇದಿಕೆಗೆ ಕರೆಯುವಂಥ ಹೊತ್ತು. ಸೊ ನಿಮ್ಮ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಈಗ ಇನ್ನೊಂದು ಟೀಮನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸೊ ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನೃತ್ಯ ಶಿವಮ್ ವಾಮಂಚೂರು. ನಿಮ್ಮ ಜೋರಾದಂತಹ ಕೈ ಚಪ್ಪಾಳೆ ಬರಲಿ. ಕಾಲಿಗೆಜ್ಜೆ ಝಣಕ್ ಕೈಯ ಬಳೆ ಠಣಕ್ ರಂಗೆದ್ದಿತೋ ನಿನ್ನ ಕಂಡು ಹಾರಿ ಕುಣಿಯೋ ಗುಂಗೆದ್ದಿತೋ ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಗಿಲಿ 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 ಗಿಲಕ್
ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ನಾನಯ್ಯ ಬೊಂಬೆ ನಾನಯ್ಯ ಓ, 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 ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ಹಗಲೆಲ್ಲ ನೆನಸಿ ಇರುಳೆಲ್ಲ ಬಯಸಿ ಬಳಲಿದೆಯ ಜೀವ ಕೇಳೆಲ್ಲ ಚೆಲುವ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ನಾನಯ್ಯ ಬೊಂಬೆ ನಾನಯ್ಯ ಅಯ್ಯಯ್ಯಪ್ಪ ಅಯ್ಯಯ್ಯೋ ನಿಮ್ ತಾತ ಯಾವಾಗಲೇ ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ ಏ ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ ಜರದ ಬೀಡ ತಿಂತ ಕರಗ ನೋಡುಮ್ಮ ಏ ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು ಅರೆ ಜಲ್ದಿ ಜಲ್ದಿ ನಡಿ ನಡಿ ಹೇ 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 ಗಂಡ ಜಗಮಂಡ ನೀನು ಪಿಂಡ ಬಲು ದಂಡ ಹೇಯ್ಯ ಹಣೆ ಮ್ಯಾಲ ಕಾಸಿಂಗ ಕುಂಕುಮ ಹಣೆ ಮ್ಯಾಲ ಕಾಸಿಂಗ ಕುಂಕುಮ ಹಸೆ ಮಣೆ ಮ್ಯಾಲೆ ಚೆಂಡಾಟ ಆಡುಮ ನಡೆ ಗಾಂಧಿ ಬಜಾರು ಕಡೆ ಹೋಗುಮ ಒಸಿ ಸೇಂದಿ ಸಾರಾಯಿರು ಚಿನ್ನೋಡುಮ ಹರೆ ಮೇರೆ ಬೇಟ ತಲೆ ಮ್ಯಾಲೆ ಕಂಬಿ ಬೇಟ ಹರೆ ಬಡೆ ಮಿಯ ಹಿಡಿ ಕೈಯ ಬಾಬಾ ಏ ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ ಜರದ ಬೀಡ ತಿಂತ ಕರಗ ನಡುಮ ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ ಜರದ ಬೀಡ ತಿಂತ ಕರಗ ನಡುಮ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಕೊಂಡು ಬಂದ್ವಿ. ಎಸ್, ಇದೀಗ ನಮ್ಮ ಜಡ್ಜಸ್ಗೆ ಒಂದು ಕ್ವಶನ್ ಉಂಟು. ಎನ್ನ ಕಡೆ ಹಿಡಿದು ಒಂಚಿ ಬಾರಿ ಪೊರ್ಲುದ ಕ್ವಶನ್ ಉಂಟು, ಬಾರಿ ಈಸಿದ ಕ್ವಶನ್. ಬಾರಿ ಪೊರ್ಲುಡೆ ನಮ್ಮ ಮಾತ ಡ್ಯಾನ್ಸಸ್ಲ ಡ್ಯಾನ್ಸ್ ಮಲ್ತೇರು ನೆಟ್ ಒಂಚಿ ನಮ್ಮ ತುಳುನಾಡಿದ ಪೆರ್ಮೆದ ಕಲಾವಿದರ್ನ ಮಗಳು ಉಲ್ಲೇರು. ಸೊ ಏರ್ ಗೆಸ್ ಮನ್ಪೋರ್ ತುಕ ಫಸ್ಟ್ ತುಕ ಕೊಡೋರ ಕೌಂಟ್ ಏರ್ ಫಸ್ಟ್ ಕೈದೇರ್ ಬೋರಾಕ್ಲ ಆನ್ಸರ್ ಬಂದು ಇರ್ದೆರ್ದು ದಾಣ ನೆನಪ ಕೌಂಟ್ ಬಂದಿತ್ತಿ ಜತೆ ಏಕಿತ್ತೆ. ಓಕೆ, ರೆಡಿ, 1 2 3 ಗೋ. ಏರು ಪಲ್ಲೆ ಸರ್ ತುಕ ಹೆಂಗ ಇರೆ ಭೋಜರಾಜ್ ಸರ್ನ ಮಗಳು ನೆಟ್ ಎಸ್ ಉಲ್ಲೇರು ಏರಂದ ತುಕ ಪನೋಲಿಯ ನೆಟ್ ಹಿಡ್ದು ತೂದು ಅವು ಅವು ಏರಮ್ಮ ಅವರ ಕೈ ತಿರ್ಪ್ಲೆ ಮೆಲ್ಲ ಅಂಚಮ್ಮ ತೇಜಿ ಅಲೆ ಅಲ್ಪ ಲಾಸ್ಟ್ ಸರ್ ಅಲೆ ಲಾಸ್ಟ್ ಉಲ್ಲೇರಿ. Yes. ನಮ್ಮ ತುಳುನಾಡದ ಪೆರ್ಮೆದ ಹಾಸ್ಯ ಕಲಾವಿದೆ ಭೋಜರಾಜ್ ವಾಮಂಜೂರ್ನ ಸರ್ನ ಮಗಲಿ ನಮ್ಮೊಟ್ಟಿಗೆ ಒಂಚಿ ತಂಡದೊಟ್ಟಿಗಿತ್ತೇರು ಬಾರಿ ಪೊರ್ಲುಡೆ ಒಂಚಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊರಿಯರು ನನ್ನದಾದಿತ್ತಂಡಲ್ಲ ನಿಖಿಲ್ ಪನೋಡು ಎಂಚಾಂಡ್ ಪಂದ್. ಸೊ ಓವರ್ ಟು ಸೂರಜ್ ಸರ್, ಇರಗೆ ಒಂಚಿ ಪರ್ಫಾರ್ಮೆನ್ಸ್ ಎಂಚಾಂಡ್. ಹಾಯ್ ನೃತ್ಯ ಶಿವಂ. ಹಾಯ್ ಸರ್. ಎಂಚಾಂಡ್ ಪರ್ಫಾರ್ಮೆನ್ಸ್ ಮಂದಿ ಬಕ ಮಾತೆರೆಗ್ಲ ಖುಷಿಯಂಡ್ ಸರ್. ಖುಷಿಯಂಡ್. ಓಕೆ, ನೈಸ್. ಎಂಕ್ ನಿಖಲ್ನ ಇಡೀ ಆ್ಯಕ್ಟ್ ವಂಡರ್ಫುಲ್ ಆದಿತ್ತು, ಸೂಪರ್ ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂಜಿ ರೆಟ್ರೋ ಥೀಮ್ಗೆ ದಾದ ಬೋಡಿತ್ತು, ಒಂಜಿ ಪರ್ಫೆಕ್ಟ್ ಕಾಸ್ಟ್ಯೂಮ್, ಕೋಆರ್ಡಿನೇಷನ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್,
ಒಂಜಿ ದುಂಬುದ ಕಾಲದ ಮೆಲೋ ಡ್ರಾಮಾ ಹೀರೋಯಿನ್ಸ್ ಭಾರತಿ ಅಮ್ಮ ಅವಡು ಅತ್ ಮಂಜುಳಾ ಅವಡು ಮೊಕಲ್ ಪೂರ ಎಂಚ ಪರ್ಫಾರ್ಮೆನ್ಸ್ಗೆ ಬಂದಿರ ಅತ್ರ ಲಾಸ್ಟ್ಗೆ ಬೈದ್ನ ಮಾಲಾಶ್ರೀ ಅಮ್ಮ ಅಕ್ಲು ಪೂರೆಲ್ಲ ಎಂಚ ಒಂಜಿ ಆಟಿಟ್ಯೂಡ್ ಕ್ಯಾರಿ ಮಂತೊಂದಿತ್ತೇರು ಆಯ್ನ ಭಾರಿ ಬ್ಯೂಟಿಫುಲ್ ಆದ ನಿಕಲ ಕೊರಿಯೋಗ್ರಫಿ ಮಂದಿರು ಏರ್ ಕೊರಿಯೋಗ್ರಫಿ ಮಂತಿರ್ನಿ ರೋಹಿತ್ ಸರ್ ಬೊಕ್ಕ ಸಂತೋಷ್ ಸರ್ ಎಸ್ ಸೂಪರ್ ವರ್ಕ್ ರಡ್ಡು ಜನರ್ಲ ನಿಕಲ ಮೇನ್ ಪ್ಲಸ್ ಪಾಯಿಂಟ್ ಮೇ ಬಿ ಆ್ಯನ್ ಆಡಿಷನ್ಲ ಪಂತೆ ಯು ಆರ್ ವೆರಿ ವೆಲ್ ಕೋಆರ್ಡಿನೇಟೆಡ್ ಒನ್ ಆಫ್ ದ ಟೀಮ್ ವಿ ಹ್ಯಾವ್ ಇನ್ ಡಾನ್ಸ್ ವಾರಿಯರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಂಗೆ ಇತ್ತೆಲ್ಲ ನೆನಪುಂಡು ಯಾನ್ ಆಡಿಷನ್ ಬಂದಿತ್ತೆ ಜೂನಿಯರ್ಸ್ನಕ್ಲೇನು ಒಂಚೂರು ಕೋಆರ್ಡಿನೇಟ್ ಮನ್ಪ್ಲೆಂದು ಆ್ಯಂಡ್ ಯು ಹ್ಯಾವ್ ಡನ್ ದಟ್ ಎಕ್ಸಲೆಂಟ್ ಜಾಬ್. ಜೂನಿಯರ್ಸ್ನಕ್ಲು ಓಲೋಲ್ ಬರ್ಡು ಓಲೋಲ್ ಎಕ್ಸಿಟ್ ಔಟ್ ದೇ ವೆರ್ ಆನ್ ಪಾಯಿಂಟ್ ಆ್ಯಂಡ್ ಚೋಟ್ ಮೆನ್ಷನ್ ಕೈ ಇರ್ನ ಪುದರ್ದದೆ ಮಾಲಾಶ್ರೀ ಜೂನಿಯರ್ ಮಾಲಾಶ್ರೀ ಓ ಜಸ್ವಿತಾ ಯಶ್ವಿತಾ ಓಕೆ ಏತ್ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡೇ ಓಕೆ ಎಂಚ ಅಂಡೆ ಪೆಟ್ಟುಕೊರ್ನ ಪುರ ಶೋಕಂಡೆ ನಲ್ಲ ಹಾಕೊಂಡೆ ಪುರ ಅಂದ ಎನಿವೇ ದಿಸ್ ಇಸ್ ಅನ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಬಿಕಾಸ್ ರೆಟ್ರೋ ಡೆಂಕುಲ್ ತೂಪುನೆ ಆ ಕಾಲದ ಒಂಜಿ ಜಾನರ್ ಆಫ್ ಡಾನ್ಸ್ ಆ ಕಾಲದ ಕಾಸ್ಟ್ಯೂಮ್ಸ್ ಆ ಕಾಲಡಿತ್ತಿನ ಒಂಜಿ ಸ್ಟೆಪ್ಸ್ ಸ್ಟೈಲ್ಸ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಪ್ರಾಪರ್ಸ್ ಒಂದು ಪೂರ ಪರ್ಫೆಕ್ಟ್ ಆದಿತ್ತು ಆ್ಯಂಡ್ ಫಾರ್ ಮಿ ದಿಸ್ ಇಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಕೋರ್ ಲೆವೆಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ದಿಸ್ ಇಸ್ ಅನ್ ಗೋಲ್ಡನ್ ಬಜಾರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಈ ಗೋಲ್ಡನ್ ಬಜಾರ್ ತಿಕ್ಕಿರೆ ಒಂಜಿ ಮೇಯ್ನ್ ಕಾರಣದಾದ ಪಂಡ ಡಾನ್ಸ್ ಪಣ್ಣ ಪೆಟ್ಟಿಗೆ ಸ್ಟನ್ಸ್ ವಾವ್ ಫ್ಯಾಕ್ಟರ್ ಬುಡವತ್ತು ಡಾನ್ಸ್ ಇಡ್ ಬೋರ್ಡ್ ಎಟ್ ಡಾನ್ಸ್ ಸೊ ಯಾನ್ ಆ ಡಾನ್ಸ್ ಅಂತೂಯೆ ಆ್ಯಂಡ್ ದಿಸ್ ಇಸ್ ಅನ್ ವಂಡರ್ಫುಲ್ ಟೀಮ್ ಆ್ಯಂಡ್ ನೆನಪ್ದಿಲೆ ಗೋಲ್ಡನ್ ಬಜಾರ್ ಎತ್ತದು ಎಂಚ ನೆಕ್ಸ್ಟ್ ರೌಂಡ್ ಪೋಪರ ನಿಕಲ ಮಿತ್ ಎಕ್ಸ್ಪೆಕ್ಟೇಷನ್ ಅತೇ ಹೈ ಆದುಕೊಂಡು ನೆಕ್ಸ್ಟಿಗೆ ಓಕೆ ಆಲ್ ದ ಬೆಸ್ಟ್ ನೃತ್ಯ ಶಿವಮ್ ಥ್ಯಾಂಕ್ ಯು ಸೋ ಮಚ್ ಸೂರಜ್ ಸರ್ ಅಂಚನೆ ಅನ್ವಿತಾ ಮಿರಗೆಂಚಾಂಡಿ ಒಂಜಿ ಬ್ಯೂಟಿಫುಲ್ ಆಯ್ನ ಅಂಚಿನ ಡಾನ್ಸ್ ಪರ್ಫಾರ್ಮೆನ್ಸ್ ಓಕೆ ಇತ್ತೆ ಗೋಲ್ಡನ್ ಬಜಾರ್ ತಿಕ್ಕದ ಇವಾಗ ಕಮೆಂಟ್ಸ್ ಬೋಟ್ ಚಾಪ್ ಅಂದದಾ ಅದಾ ಓಕೆ. So well, when we were talking, definitely it was a discussion. It was a very serious discussion. That panda, we had difference of opinion. The Golden Buzzer board a bocha panda, because when we see on the dance or the dance number or the selection of song, 70 to 90 muta nikal dadapura maldara, it was very perfect. Our dance song perfect dance maldara. When we look on the bigger picture, ಆ ಒಂಜಿ wow factor ಮಾತ್ರ ಮಿಸ್ ಆಗುತ್ತುಂಡು. ಸೊ there was a difference of opinion between me, Key and Suraj sir, like whether to give or not to give. ಆ ಒಂಜಿ wow factor actually ನಿಕಲ್ಡ ಉಂಡು, because we have seen that in the audition and it's a girl par the team pande panoli. So enk next round because you guys are selected to the next round directly, ಆ ಒಂಜಿ wow factor nu pirakanale. Okay. So you've done a very neat job, very great job, all the very best. ಗೊತ್ತಾಂಡ ಎಂಕ್ ದುಂಬು ಉಂದಿದಕ್ಕೆ ದಾಲ ಅರ್ಥ ಆಯ್ಜಿ ಪಂದು, ಬಟ್ I hope you got it. Yes, so ಆ ಒಂಜಿ wow factor nu pirakanale and all the very best. Thank you so much. Thank you so much Anvita ma'am. Yes Kishore sir ಇರಗೆಂಚಾಂಡಿ ಒಂಜಿ ಪರ್ಫಾರ್ಮೆನ್ಸ್. Hi everyone. Hi sir. Hi. First of all ನಿಕುಲ್ ಮಾತಿರ್ಲ ಬಾರಿ ಒಂಜಿ ಪೊರ್ಲು ತೋಜೊಂದುಲ್ಲಾರ ಪೂರ ಇರ್ಲ. Thank you sir. A to Z. ಬಕ್ಕ ನಿಕಲ್ನ ಒಂಜಿ ಎಕ್ಸ್ಪ್ರೆಷನ್ ಉಂಡಾತ ನಿಕ್ಲೆಗೆ ಒಂಜಿ ಪುದರೆ ದಿವೊಲಿ ಎಕ್ಸ್ಪ್ರೆಷನ್ ಕ್ವೀನ್ಸ್ ಬಂದು ಥ್ಯಾಂಕ್ ಯು ಸೋ ಮಚ್ ಸರ್. ನಿಕುಲ್ ಫಸ್ಟ್ ಹಿಡ್ದು ಬತ್ತಿನ ಲಾಸ್ಟ್ ಮಟ್ಟ ನಿಕುಲು ಆ ಎಕ್ಸ್ಪ್ರೆಷನ್ ಆ ಒಂಜಿ ಕ್ಯಾರೆಕ್ಟರ್ ನಿಕುಲ್ ಪತ್ತೊಂದು ಒಂಜೊಂಜಿ ಎಕ್ಸ್ಪ್ರೆಷನ್ ಚೇಂಜಸ್ ಆವೊಂದಿತ್ತು. ಒಂಜೊಂದು ಸಾಂಗ್ ಬನ್ನಾಗ ಒಂಜೊಂಜಿ ಕ್ಯಾರೆಕ್ಟರ್ ಹಿಡಿತಾರೆ ನಿಕುಲ್, ಬಟ್ ಪೂರ ಇರಲ್ಲ ಅವೇ ಸೇಮ್ ಎಕ್ಸ್ಪ್ರೆಷನ್ ಒಟ್ಟಿಗೆ ಸೇಮ್ ಸ್ಟೆಪ್ ಕೋಆರ್ಡಿನೇಟೆಡ್ಲಿ ನಿಕುಲು ಎಂಚ ಕೊರಿಯೋಗ್ರಾಫರ್ ಸ್ಟೆಪ್ಸ್ ಕಲ್ಪಾದೇರಿ ಕೊರಿಯೋಗ್ರಫಿ ಮಲ್ತಿದ್ದಾರೆ ಅಂಚನೆ ಮಲ್ತಿದ್ದಾರೆ ನಿಕುಲ್ ಓಲ್ಲೇರ್ತು ಅವರ ಕೊರಿಯೋಗ್ರಾಫರ್ ಸ್ಟೇಜಿಗೆ ಬಲೆ ಬಾರಿ ಪೊರ್ಲುದ ಒಂಜಿ ಕೊರಿಯೋಗ್ರಫಿ ಮಲ್ದಾರೆ ಆ್ಯಂಡ್ ಗೋಲ್ಡನ್ ಬಜಾರ್ಲ ತಿಕ್ಕೊಂಡು ರೋಹಿತ್ ಹಾಯ್ ಬಾರಿ ಒಂಜಿ ಎಡ್ಡೆ ಕೊರಿಯೋಗ್ರಫಿ ಓಲ್ಡ್ ಇಸ್ ಗೋಲ್ಡ್ ಪನ್ಪಿನ ಒಂಜಿ ಥೀಮಗುಂಡತ ಇರ್ ದಾದ ಬೋರ್ಡು ಅವೇನೇ ಇರ್ ಕ್ಯಾರೆಕ್ಟರ್ ಪತ್ತೊಂಬೈದಾರೆ ಇರ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಬೊಕ್ಕ ಇರ್ ಆ ಜೋಕ್ಲೆನ್ ಎಂಚ ರೆಡಿ ಮಲ್ತದಾರ ಪಂಡ ಎಂಕ್ಲೆಗೆ ಒಂಜಿ ಮಿರರ್ ಆಗ್ತು ಇಲ್ಲ ಕಾವಂದಿತ್ತನ್ ಪನ ಆತ್ ಕೋಆರ್ಡಿನೇಟೆಡ್ಲಿ ಇತ್ತೇರ್ ಪೂರ ಇರ್ಲ. ಬೊಕ್ಕ ಒಂಜಿ ಆನಿರಿಗೆ ಒಂದು ಪನ್ಪಿನ್ ಪಂಡ ನಮ್ಮವ್ರಿ ಹೀರೋ ಇತ್ತಲ್ಲ ಅಲ್ಪ ಪಿರೌಡುಲ್ಲೆ ಆಯ್ಗ ಒಂಜಿ ಬಾಕಿದ ಪೂರ ಕ್ಲಿಯರ್ ಆತನ್ ಮುಖನ್ ಲೆಕ್ಕನೆ ಆಯ್ಗ್ಲ ಒಂಜಿ ಎಕ್ಸ್ಪ್ರೆಷನ್ ಕಲ್ಪಾಲೆ ಬಾಕಿದ ಕ್ಲಿಯರ್. ಓಕೆ ಬೊಕ್ಕ ಕುಡೊಂಜಿ ವಿಷಯದಾದ ಪಂಡ ಪ್ರಾಪ್ ನಿಕುಲ್ ಎಂಚ ಪ್ರಾಪ್ ದೆತ್ತರು ಎಂಚ ಯೂಸ್ ಮಲ್ತಾರೆ ಅಂಚನೆ ಪೋದು ನೀಟ್ಲಿ ಅಲ್ಪ ದೀತಾರೆ ತೂಲೆ ಪ್ರಾಪ್ ಎಂಚ ಪೋತು ಎಂಚ ಯೂಸ್ ಮಲ್ತದ ಅಂಚನೆ ಕೂಡ ಬ್ಯಾಕ್ ಟು
ಪ್ಲೇಸ್ ಮಲ್ದಿದ್ದಾರೆ. ದಟ್ ಈಸ್ ಕಾಲ್ಡ್ ಸೆನ್ಸ್. ಈ ತೆಲ್ಲೆ ಜೋಕ್ಲೇಟ್ ಅವು ಆ ಸೆನ್ಸನ್ನು ಇರು ಜಿಂಜ ಹೊಂದುಲ್ಲಾರು. ಥ್ಯಾಂಕ್ ಯು ಫಾರ್ ದ್ಯಾಟ್. ಬೊಕ್ಕ ಎಡ್ಡೆ ಅವಡು ಪೂರೆ ರೇಗ್ಲ ನಮ್ಮ ಮಾತೆಲ್ಲ ಹ್ಯಾಪಿ ಇತ್ತೆ ಮೂಜಿ ಜನ ಅಲ್ಲ. ನನ್ನ ನೆಕ್ಸ್ಟ್ಗೆ ನಿಕ್ಕುಲ್ ದಾದ ಮಸ್ತ್ ಎಕ್ಸ್ಪೆಕ್ಟೇಷನ್ ಉಂಡು ರೋಹಿತ್. ಸೊ ಪ್ಲೀಸ್ ಎಡ್ಡೆ ಅವಡು ಬಕ್ಕಲ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮೂಲೊಂಜಿ ಎಲ್ಲ ಹೀರೋಯಿನ್ ಇತ್ತೇರು ಬಾರಿ ಪೊರ್ಲುಡೆ ಡ್ಯಾನ್ಸ್ ಮಲ್ತೊಂದಿತ್ತೇರತೆ ಒಂಜಿನೇ ಕ್ಲಾಸ್ ದ ಬಾಲೆ. ಸೊ ಇಂಚ ಎಕ್ಸ್ಪ್ರೆಷನ್ ಇಂಚ ಈತ್ ಪೊರ್ಲುಡೆ ಕೊರೊಂದಿತ್ತರೀರು ಸರ್ ಕಲ್ಪದಿನಾ ಇಂಚ ಕಲ್ಪೇರು ನೆರ್ದು ಕಲ್ಪದೀರಾ ಇಚ್ಚ ಎಸ್ ಮಾತ್ರ ಬಾರಿ ಬೊರ್ಲುಡೆ ಎಕ್ಸ್ಪ್ರೆಷನ್ ಕೊರೊಂದಿತ್ತೇರು ನಮ್ಮ ಯಶ್ವಿತಾ. ಎಸ್ ಥ್ಯಾಂಕ್ ಯು ಸೋ ಮಚ್. ನಿಕ್ಲಿಗೆ ಮಾತ್ರೆಗಳ ಕಂಗ್ರ್ಯಾಚುಲೇಷನ್ಸ್ ಎಡ್ಡ ಅವಡು. ಥ್ಯಾಂಕ್ ಯು ಸೋ ಮಚ್. ಇದು ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಪ್ರೆಸೆಂಟ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ನಮ್ಮ ನಿಪಾನ್ ಪೇಂಟ್ಸ್, ಹಾಗೆಯೇ ಅರಿಶಿನ ಸ್ನಾನ, ಹಾಗೆಯೇ ಅಮೃತ್ ನಾನಿ, ಹಾಗೆಯೇ ಇದ್ರ ಜೊತೆಗೆ ಕೆಲವೊಂದು ಸ್ಪಾನ್ಸರ್ಸ್ ಕೂಡ ನಮ್ಮ ಜೊತೆ ಇದ್ದಾರೆ. ಒಂದು ಯಮುನಾ ಆಶಾ ಸಿಟಿ, ಹಾಗೆಯೇ ನಮ್ಮ ಕರ್ನಾಟಕ ಬ್ಯಾಂಕ್ ಕೂಡ ನಮ್ಮ ಸ್ಪಾನ್ಸರ್ಸ್. ಇವರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದೀಗ ಒಂದು ಸಣ್ಣ ವಿರಾಮ ತೆಗೆಯುವಂಥ ಹೊತ್ತು. ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಇದು ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಪ್ರೆಸೆಂಟ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋನಿ, ಹಾಗೆಯೇ ನಿಪಾನ್ ಪೇಂಟ್, ಹಾಗೆಯೇ ಅರಶಿನ ಸ್ನಾನ. ಎಸ್, ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಸೊ ಕ್ಯೂರಿಯಾಸಿಟಿ ನನಗೂ ಕೂಡ ಜಾಸ್ತಿ ಆಗ್ತಾ ಉಂಟು, ಯಾವ ರೀತಿಯಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಟೀಮ್ ತರ್ತಾರಂತ. ಸೊ ಇನ್ನು ತಡ ಮಾಡದೆ ಇನ್ನೊಂದು ತಂಡವನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಹಾಗಾಗಿ ಇವತ್ತಿನ ಇನ್ನೊಂದು ತಂಡ ದಟ್ ಈಸ್ CC ಡ್ಯಾನ್ಸ್ ಗ್ರೂಪ್, ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು CC ಡ್ಯಾನ್ಸ್ ಗ್ರೂಪ್. ಆಚೆಕಾರ್. कभी किसी से प्यार किया? कभी किसी को दिल दिया? मैंने भी दिया. ला 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 मेरी उम्र के नौजवानों, दिल न लगाना ओ दीवानों. मैंने प्यार करके चैन खोया, नींद खोई, चलता नहीं है दिल दे के यारो इस दिल पे जोर कोई. इस रोग का नहीं है इलाज दुनिया में और कोई. तो गाओ हो शांति शांति शांति. काला टीका लगाते एकदम कंटाप लग रही है. अरे भंग का रंग जमा हो चकाचक, फिर लो पान चबा. आहा, अरे ऐसा झटका लगे जिया पे, पुनर्जन्म हो जाए. ओ खई के पान बनारस वाला, ओ खाई के पान बनारस वाला, खुल जाए बंद अकल का ताला. ओ खाई के पान बनारस वाला, खुल जाए बंद अकल का ताला. फिर तो ऐसा करे धमाल, सीधी कर दे सबकी चाल. ओ छोरा गंगा किनारे वाला, ओ छोरा गंगा किनारे वाला. हम दाना डालें और मछली न फंसे, ये तो हो ही नहीं सकता.
डिस्को में जाए, किसी होटल में खाए, हो किसी डिस्को में जाए, किसी होटल में खाए, कोई देख लेना हमें यहाँ कहीं घूम के आए हम। चलो इश्क लड़ाए, चलो इश्क लड़ाए, चलो इश्क लड़ाए सनम, हो चलो इश्क लड़ाए, चलो इश्क लड़ाए, चलो इश्क लड़ाए सनम। जवान जान मन हसीन दिल रुबा, मिले तो दिल जवा निसार हो गया। जवान जान मन हसीन दिल रुबा, मिले तो दिल जवा निसार हो गया। शिकार खुद यहाँ शिकार हो गया, ये क्या सितम हुआ, ये क्या जुल्म हुआ, ये क्या गजब हुआ, ये कैसे कब हुआ, न जानू मैं न जाने वो। मेरे सपनों की रानी कब आएगी तू, आई रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया। ಓಕೆ ಎಂಕಂತ ಅಲ್ಪಕ್ಕಲ್ಲೊಂದು ಬಾರಿ ಶೋಗಡೆ ಡ್ಯಾನ್ಸ್ ಮಲ್ಪಗ ಬಂದ ಒಂದಿತ್ತುಂಡು ಆತ್ ಶೋಗಡೆ ಒಂಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊರಿಯರ ಆ್ಯಂಡ್ ಹೆಂಗೊಂಜಿ ಬಾರಿ ಕ್ಯೂಟ್ದೊಂಜಿ ಜನ ತಿಕ್ಕದೇರಿತ್ತೆ ಬಲೆ ಬಾರಿ ಪೊರ್ಲುಡ್ ಎಕ್ಸ್ಪ್ರೆಷನ್ ತೂತೊಡ್ಡು ಈ ಬಾಲೆದ ಬೊಕ್ಕ ವಿಷಯ ಗೊತ್ತಾಂಡು ಒಂದು ಪೊಂಡು ಬಂದು ಸೊ ದಾಲೆಜ್ಜಿ ಆತ್ ಪೊರ್ಲುಡ್ ಎಕ್ಸ್ಪ್ರೆಷನ್ ಕೊರಿಯರದ ಇತ್ತವ್ವೆ ಎಕ್ಸ್ಪ್ರೆಷನ್ ಬರೋಡಿತ್ತೆ ಹಾವಾ ಇನ್ನು ಬುದ್ಧರ್ದೋದಿತ್ತು ಪಾತಿರ್ಲಿ ಸನ್ನಿಧಿ ಸನ್ನಿಧಿ ಎಸ್ ಮಲ್ಬೋರೈತೆ ಓಕೆ ಆಯ್ತಾ ಎಸ್ हम दाना डालें और मछली न फंसे, ये तो हो ही नहीं सकता। किसी डिस्को में जाए, किसी होटल में खाए, ಎಸ್ ಸನ್ನಿಧಿ ಬಾರಿ ಪೊರ್ಲುಡ್ ಎಕ್ಸ್ಪ್ರೆಷನ್ ಗೊತ್ತೊಂದಿತ್ತಿರಿ ಆನಲ್ಲಿ ಪೆನ್ನಿ ಆನ್ ಬಂದು ಮಲ್ಲೆಚ್ ನಡಪ್ಪುಂಟು ಎಸ್ ಎನ್ನಾಂಡು ನನ್ನ ಜಡ್ಜಸ್ ಆಣ್ ಬೋರ್ಡ್ ಎತ್ತಂಡ ಅಂಚಲ ಆಣ್ ಬೋರ್ಡ್ ಎತ್ತಂಡ ಅಂದಿಗೆ ತಿಕ್ಕದಿಂದ ಎಡ್ಡೆ ಎತ್ತಂಡ ಅಂಚ ಮಸ್ತು ಫ್ರೀ ಉಂಡು ಪನ್ನೊಚ್ಚಿ ನಮ್ಮ ಟಿವಿ ಇಸ್ ನಾಟ್ ಅ ಸ್ಮಾಲ್ ಫ್ಯಾಮಿಲಿ, ವೆರಿ ಬಿಗ್ ಫ್ಯಾಮಿಲಿ. ಸೂರಜ್ ಎಕ್ಕಡ್ದಿನ ಚವ್ವೇಕೆ ಅನ್ನೋದಿತ್ತೇನೆ ದಾದನ್ ಇರ್ದಾದ ಗಡಿಗಾಡ ಆಡಕೇನು ಅತ್ತಾರಿಗೆ ಆಣ್ ಬೋರ್ಡ್ ಕೊಂಡಾಡಿಗೆ ಸೀದಾ ಸೀದಾ ಪಲ್ಲೆ ಆರಡ ಅತ್ತೆ ಯಾನ್ ಕೇನ್ ಇದೆ ಅಮಸರ ನಿಮ್ಲೆಂಗ್ ಪಾತ್ರ ಓಕೆ ಸೊ ಬಾರಿ ಬೊರ್ಲುದೊಂಜಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊರಿಯ ರೀತಿ ನಮ್ಮ ಅನ್ವಿತಾ ಮ್ಯಾಮ್ಡನಿಗೆ ಏನುಗಾರಿಗೆ ಎಂಚಾಂಡಂದಿ ಬೊರ್ಲುದೊಂಜಿ ಪರ್ಫಾರ್ಮೆನ್ಸ್. ಓಕೆ ಹಾಯ್ ಸಿ ಸಿ ಡ್ಯಾನ್ಸ್ ಗ್ರೂಪ್. ಹಾಯ್. ಓಕೆ ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ನನಗೆ ನಿಮ್ಮ ಸಾಂಗ್ ಸೆಲೆಕ್ಷನ್ಸ್ ಬ್ಯೂಟಿಫುಲ್, ನಿಮ್ಮ ಕಾಸ್ಟ್ಯೂಮ್ಸ್ ಥ್ಯಾಂಕ್ ಯು ಸರ್ ಪರ್ಫೆಕ್ಟ್ ರೆಟ್ರೋ ಆ್ಯಂಡ್ ನಿಮ್ಮ ಲುಕ್ ಆ್ಯಂಡ್ ಫೀಲ್ಸ್ ಬಿಕಾಸ್ ಆ ಒಂದು ಮೀಸೆ ಆಗಿರ್ಬೋದು, ಆ ಕೂದಲಾಗಿರ್ಬೋದು, ಆ ಕನ್ನಡಕ ಆಗಿರ್ಬೋದು, ಜೀಮಿಗೆ ಜಾತ್ರೆ ಕನ್ನಡಕ ಆ್ಯಂಡ್ ದಟ್ ಹೇರ್ ಬ್ಯಾಂಡ್ ಪ್ರತಿಯೊಂದು ಆ್ಯಂಡ್ ಬೆಲ್ ಬಾಟಮ್ ಫ್ಯಾನ್ಸ್ ಆ್ಯಂಡ್ ಪ್ರತಿಯೊಂದು ಕೂಡ ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸು ಅಷ್ಟೇ, ಆ ಸಾಂಗಿಗೆ ತಕ್ಕಂಥ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ವೆರಿ ನೀಟ್, ವೆರಿ ವೆರಿ ವೆಲ್ ಕೊರಿಯೋಗ್ರಾಫ್ ಆ್ಯಂಡ್ ವೆಲ್ ಕೋಆರ್ಡಿನೇಟೆಡ್ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಐ ರಿಯಲಿ ಲೈಕ್ ಇಟ್, ಐ ರಿಯಲಿ 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 ಲೈಕ್ ಇಟ್. ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು ಸೋ ಮಚ್. ಎಸ್ ನಮ್ಮ ಸೂರಜ್ ಸರ್ ಇರಗೆ ಎಂಚಾಡಿ ಒಂಜಿ ಪೊರ್ಲುದ ಪರ್ಫಾರ್ಮೆನ್ಸ್. ಸಿ ಸಿ ಡ್ಯಾನ್ಸ್ ಗ್ರೂಪ್ ಹಾಯ್. ಹಾಯ್ ಸರ್. ಒಂದು ಹವಾ ಬಿಟ್ರಲ್ಲ ಇನ್ನೂ ಸ್ಮೆಲ್ ಬರ್ತಾಯಿದೆ. ಸೊ ಸೂಪರ್ ಪರ್ಫಾರ್ಮೆನ್ಸಸ್, ತುಂಬ ಎಂಟರ್ಟೈನಿಂಗ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಇವತ್ತು. ಓಕೆ, ನಂಗೆ ಏನು ಇಷ್ಟ ಆಯ್ತು ಅಂದರೆ ನಿಮ್ಮ ಕೊರಿಯೋಗ್ರಾಫರ್ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿನ ಇಟ್ಕೊಂಡು ಇವತ್ತು ಡ್ಯಾನ್ಸ್ ಮಾಡಿದ್ರು. ನೀವೇನೋ ಟೇಪ್ ಇಟ್ಕೊಂಡು ಬರ್ತೀರಾ, ಸಾಂಗ್ಸ್ ಪ್ಲೇ ಆಗಲ್ಲ, ಆ್ಯಂಡ್ ಎಂಡ್ ಆಫ್ ದ ಡ್ಯಾನ್ಸ್ ಹಾಗೆ ಟೇಪ್ನ ಆಫ್ ಮಾಡ್ತೀರಾ. ದಾಟ್ ಒಂದು ಬ್ಯಾಕ್ಗ್ರೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ಕೊರಿಯೋಗ್ರಾಫ್ನ ಸ್ಟಾರ್ಟ್ ಮಾಡಿದ್ದು ವಂಡರ್ಫುಲ್ ಕೊರಿಯೋಗ್ರಾಫರ್ ಜಾಬ್, ಸೂಪರ್. ಅದು ನಂಗೆ ತುಂಬ ಯೂನಿಕ್ ಅನಿಸ್ತು, ಚೆನ್ನಾಗಿತ್ತು. ಆ್ಯಂಡ್ ರೆಟ್ರೋ ಅಂದ ತಕ್ಷಣ ನಮಗೆ ಇವಾಗ ಆ ಕಾಲದ ಡ್ಯಾನ್ಸ್ನ ನೋಡಿದಾಗ ಮನಸ್ಸಿಗೆ ಬರೋದು ಕಾಮಿಡಿ. ಸೊ ಆ ಕಾಮಿಡಿ ಸೆನ್ಸ್ನ ತೊಗೊಂಡು ಆಟ ಆಡಿರೋದು ವೆರಿ ವೆರಿ ಗುಡ್.
ಆ್ಯಂಡ್ ಸನ್ನಿಧಿ, ಇವತ್ತಿನಿಂದ ನಾನು ನಿನ್ನ ದೊಡ್ಡ ಫ್ಯಾನ್. ಸೂಪರ್ ಯು ವೇರ್. ಓಕೆ, ಯು ವೇರ್ ಆನ್ ದ ಪಾಯಿಂಟ್ ಅಂತ ಹೇಳ್ತಾರೆ. ಗುಡ್ ಎಕ್ಸ್ಪ್ರೆಷನ್, ಗುಡ್ ಆ್ಯಟಿಟ್ಯೂಡ್, ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ರ. ಇನ್ನೇನಂದರೆ ಬೇರೆ ಟೀಮ್ನವರಿಗೆ ಕಂಪೇರ್ ಮಾಡಿದಾಗ ನಿಮ್ಮ ಚಾಲೆಂಜಿಂಗ್ ಲೆವೆಲ್ಸ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು. ಇದು ದೊಡ್ಡ ನಿಮ್ಮ ಚಾಲೆಂಜ್. ಬಿಕಾಸ್ ಇಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಡ್ಯಾನ್ಸ್ ಮತ್ತು ಕಾಂಪಿಟೇಷನ್ ಜೊತೆಗೆ ಹೋಗ್ತಾ ಇರುತ್ತೆ. ಸೊ ಇವತ್ತಿಗೆ ಈ ಪರ್ಫಾರ್ಮೆನ್ಸ್ ಗುಡ್, ಬಟ್ ಇನ್ನೂ ವೆರಿ ಗುಡ್, ಎಕ್ಸಲೆಂಟ್, ಈ ಥರ ನೀವು ರೀಚ್ ಆಗಬೇಕು. ಆವಾಗ ಡೆಫಿನೆಟ್ಲಿ ನಾನು ನಿಮ್ಮನ್ನು ಫಿನಾಲಲ್ಲಿ ಕಾಣ್ಬೋದು. ಓಕೆ, ಆಲ್ ದ ಬೆಸ್ಟ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಕಿಶೋರ್ ಸರ್, ನಿಮ್ಗೆ ಹೇಗಾಯ್ತು ಈ ಒಂದು ಪರ್ಫಾರ್ಮೆನ್ಸ್? CC Dance Crew. Hi everyone. Hi sir. Hi. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕ್ಯೂಟಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಕಾಸ್ಟ್ಯೂಮ್, ನಿಮ್ಮದು ಆ ಗ್ಲಾಸ್, ನಿಮ್ಮ ತಲೆ ಕೂದಲು ನನ್ನ ಥರನೇ. ಓಕೆ. ಆ್ಯಂಡ್ ನಿಮ್ಮ ಕೊರಿಯೋಗ್ರಾಫರ್ ಇದ್ದಾರಲ್ಲ, ಯಾರು ಕೊರಿಯೋಗ್ರಾಫರ್ ಹೆಸರೇನು? ಮರ್ವಿನ್ ಸರ್. ಮರಿನ್ ತುಂಬ ಸೇಫಾಗಿ ಹೋಗಿ. ಮರಿನ್ ಒಮ್ಮೆ ಸ್ಟೇಜ್ ಬನ್ನಿ. ಹಾಯ್ ಸರ್. ಹಾಯ್ ಮರಿನ್, ತುಂಬ ಸೇಫಾಗಿ ಮಕ್ಕಳನ್ನು ಕೊರಿಯೋಗ್ರಾಫ್ ಮಾಡಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಇದು ಇವತ್ತಿದು ಅಂದರೆ ಇದಕ್ಕೆ ತುಂಬಾ ಕ್ಯೂಟಾಗಿ, ತುಂಬಾ ಸಾಫ್ಟ್ ಆಗಿತ್ತು ಈ ಆ್ಯಕ್ಟ್ ನಿಮ್ಮದು. ಮತ್ತು ಇನ್ನೊಂದು ಏನಂದರೆ ಇದರಲ್ಲೊಂದು 4-5 ಫನ್ನಿ ಎಲಿಮೆಂಟ್ಸ್ ಇತ್ತು, ಅದು ತುಂಬ ಲೈಕ್ ಆಯಿತು ನನಗೆ. ಥ್ಯಾಂಕ್ ಯು ಸರ್. ಮತ್ತು ಫಾರ್ಮೇಷನ್ಸ್, ದೇರ್ ಆರ್ ಸೋ ಮೆನಿ ಫಾರ್ಮೇಷನ್ಸ್, ಅದು ಸಹ ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ನೀವೇನು ಮಾಡ್ತೀರಾ, ಈ ಮಕ್ಕಳ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡೋಕ್ಕಿರೋದು. ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ, ನಿಮ್ಮೆಲ್ಲ ಎಂಟೈರ್ ಕ್ರೂಗೆ. ಓಕೆ, ಗಾಡ್ ಬ್ಲೆಸ್ ಯು ಗೈಸ್. ಕೀಪ್ ಅಪ್ ದ ಗುಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಎಸ್, ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಾಯ್. ಹಾಂ, ಬಾಯ್. ನಗುದು ಮಾತ್ರ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾ ಇದ್ದಾರೆ, ಟೀಮ್ಸ್ಗಳೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಆದರೆ ಮುಂದೆ ಎಲ್ಲಿಂದ ಯಾವ ಟೀಮ್ ಏನು ಡಾನ್ಸ್ನ ಈ ವೇದಿಕೆ ಮೇಲೆ ಮಾಡ್ತಾರೆ ಅಂತ ನೋಡಬೇಕಾದ್ರೆ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ಬೇಕು. ಮುಂದಿನ ಎಪಿಸೋಡ್ಗೋಸ್ಕರ ನೀವು ಕಾಯಬೇಕು. ಸೊ ನಮ್ಮ ಜಡ್ಜಸ್ಗಳಿಗೆ ಥ್ಯಾಂಕ್ ಯು ಹೇಳ್ತಾ, ನಮ್ಮೆಲ್ಲ ಕಂಟೆಸ್ಟೆಂಟ್ಗಳಿಗೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ಟಿವಿ. This program is brought to you by Ampere Electric Scooter, powered by Shashi Soap, Shashi Dalli Koleya Matelli, Amrit Noni ಮತ್ತು Nippon Paint, co-sponsored by